ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ ಇದರ ವತಿಯಿಂದ ಆನ್ ಈವ್ನಿಂಗ್ ವಿತ್ ಯುಟಿ ಖಾದರ್ ಕಾರ್ಯಕ್ರಮವು ಮಂಗಳೂರಿನ ಓಷನ್ ಪರ್ಲ್ ಹೋಟೆಲ್ನ ಸಭಾಂಗಣದಲ್ಲಿ ನಡೆಯಿತು. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಅವರು ಮಾತನಾಡಿ, ಆರ್ಕಿಟೆಕ್ಟ್ ಪ್ರೊಫೆಷನ್ ಒಂದು ನೋಬೆಲ್ ಪ್ರೊಫೆಷನ್. ಸುಂದರ ಜಿಲ್ಲೆಯಾದ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿಮ್ಮ ಸಹಕಾರ ಅತ್ಯಗತ್ಯ. ಆಕರ್ಷಕವಾದ ಕಟ್ಟಡಗಳನ್ನು ನಿರ್ಮಿಸುವಲ್ಲಿ ನಿಮ್ಮ ಪಾತ್ರ ಶ್ಲಾಘನೀಯ. ನಿಮ್ಮ ಎಲ್ಲಾ ಯೋಜನೆಗಳಿಗೆ ನನ್ನಿಂದ ಮತ್ತು ನಮ್ಮ ಸರ್ಕಾರದಿಂದ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ನೀಡುತ್ತೇನೆ ಎಂದು ಹೇಳಿದರು. ಈ ಒಂದು ಪ್ರೊಫೆಷನ್ ಅಲ್ಲಿ ಇವರು ತಾವು ಇಂಜಿನಿಯರ್ಸ್ ಆಗಿ ಮುಂದೆ ನಿಂತು ತಮ್ಮ ಕೊಡುಗೆಯನ್ನು ಸಮಾಜಕ್ಕೆ ಕೊಡಲಿಕ್ಕೆ ಒಂದು ಮುಂದೆ ನಿಲ್ಲುವಂತ ಅವಕಾಶ ನಮಗೆ ಸಿಕ್ಕಿದ್ದೀರಿ. ಐ ಕಾಂಗ್ರಾಚುಲೇಟ್ ಈಚ್ ಅಂಡ್ ಎವ್ರಿ ಡೆಲಿಗೇಟ್ಸ್, ಆರ್ಕಿಟೆಕ್ಚರ್ ಇಂಜಿನಿಯರ್ಸ್ who have come here, who have assembled here, because your struggle and your effort and your studiousness during your education system, with the support of your parents and blessings, you have come to this stage. And I think this education qualification which you have taken to come of architecture will ultimately help the society, especially Mangalore and Manipal in the South Canara area, where our district will be one of the beautiful city in the days to come. ಆದ ಕಾರಣ ಎಲ್ಲ ಆರ್ಕಿಟೆಕ್ಚರ್ನವರ ಕೊಡುಗೆ ವಿಶೇಷವಾದ. ಐ ಥಿಂಕ್ ವೆನ್ ಯು ಕ್ಯಾನ್ ಸಿ ದಿ ಕಾಂಟ್ರಿಬ್ಯೂಷನ್ ಗಿವನ್ ಬೈ ದಿ ಆರ್ಕಿಟೆಕ್ಚರ್, ವೆನ್ ಯು ಲ್ಯಾಂಡ್ ಫ್ರಮ್ ದಿ ಫ್ಲೈಟ್, ವೆನ್ ಯು ಲ್ಯಾಂಡ್ ಫ್ರಮ್ ಅಪ್ ಅಂಡ್ ವೆನ್ ಯು ಲ್ಯಾಂಡ್ ಡೌನ್ ಇನ್ ಮ್ಯಾಂಗ್ಳೂರ್, ಯು ಕ್ಯಾನ್ ಸಿ ದಿ ಬ್ಯೂಟಿಫುಲ್ ಬಿಲ್ಡಿಂಗ್ಸ್ ಅಂಡ್ ಅದರ್ beautiful architectural houses and other commercial complex. That is the gift given by the architects who have done their work to this. ಅನಂತರ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಮೊಹಮ್ಮದ್ ನಸೀರ್ ಅವರು ಮಾತನಾಡಿ, ಮಂಗಳೂರು ಸಿಟಿಯನ್ನ ಸ್ಮಾರ್ಟ್ ಸಿಟಿಯನ್ನಾಗಿಸಲು ಆರ್ಕಿಟೆಕ್ಟ್ ಅಗತ್ಯ. ಸ್ಮಾರ್ಟ್ ಸಿಟಿಯ ಯೋಜನೆಯಲ್ಲಿ 100 ಸಿಟಿಗಳ ಪೈಕಿ ಮಂಗಳೂರು 49ನೇ ಸ್ಥಾನದಲ್ಲಿದೆ. ಇನ್ನು ಮುಂದೆ ಹೋಗಲು ನಿಮ್ಮ ಸಹಕಾರ ಅತ್ಯಗತ್ಯ ಎಂದು ಹೇಳಿದ್ರು. ಈಗ ನಾವು out of 100 cities, now our ranking is 40th. So earlier last, I think before 2 weeks, it was about 59th rank, and we have just jumped to 40th. Probably ಅದಕ್ಕಿಂತಲೂ ಸ್ವಲ್ಪ ಮುಂದಕ್ಕೆ ಹೋಗ್ಲಿಕ್ಕೆ ಖಂಡಿತ ನಮಗೆ ಅವಕಾಶ ಇದೆ. ಸೊ ಮೇಜರ್ ಆಗಿ ನಮ್ಮ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ, ಅಂದರೆ ಅಪ್ರೂವಲ್ ಆದಾಗ, it was 2000.72 crore was the total amount earmarked. 971 crores from the smart city fund, some about 500 crores from the PPP project, and another 500 crore from the different convergence projects. ಈ ಸಂದರ್ಭ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಅವರನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ ಇದರ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಮಿಷನರ್ ಶ್ರೀಕಾಂತ್ ರಾವ್ ಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ನ ಚೇರ್ಮನ್ ಕುಮಾರ್ ಚಂದ್ರ ಎಂಆರ್, ಟ್ರೆಜರರ್ ವೆಂಕಟೇಶ್ ಪೈ, ಸೆಕ್ರೆಟರೀಸ್ ಸುಪ್ರೀತ್ ಆಳ್ವಾ, ಯೋಗೀಶ್ ಚಂದ್ರಾಧರ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.